ಬಲಾವಲಿಕರ್ ರಾಜಪುರ ಸರಸ್ವತ ಸಂಘ ಸಂಸ್ಥೆಗಳ ಕೇಂದ್ರೀಯ ಸಮಿತಿ ವತಿಯಿಂದ ನವೆಂಬರ್ 25ರಂದು ತೆಂಕಿಲ ಸ್ವಾಮಿ ಕಲಾಮಂದಿರದಲ್ಲಿ ಕುಕ್ಕಾಡಿ ಮುಕುಂದ ನಾರಾಯಣ ನಾಯಕ್ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಸಾರಸ್ವತ ಕೇಂದ್ರೀಯ ಸಮಿತಿ ಅಧ್ಯಕ್ಷ ಸುನಿಲ್ ಬೋರ್ಕರ್ ಹೇಳಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನ್ಮ ಶತಮಾನೋತ್ಸವದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಬ್ಯಾಂಕ್ನ ನಿವೃತ್ತ ಜನರಲ್ ಮ್ಯಾನೇಜರ್ ಉಪೇಂದ್ರ ಪ್ರಭು ಅವರು ನೆರವೇರಿಸಲಿದ್ದಾರೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಜಂಟಿ ಆಯುಕ್ತ ಎಂ ಗೋಕುಲ್ ದಾಸ್ ನಾಯಕ್ ಅಧ್ಯಕ್ಷತೆಯನ್ನ ವಹಿಸಲಿರುವರು ಅಂತ ಮಾಹಿತಿ ನೀಡಿದರು. ಶ್ರೀಯುತ ಗೋಕುಲ್ ದಾಸ್ ನಾಯಕ್ ಉಡುಪಿಯವರು, ಉಡುಪಿ ರಾಜಪುರ ಸಾರಸ್ವತ ಸಂಘದ ಅಧ್ಯಕ್ಷರು, ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಹಾಗೂ ನಮ್ಮ ಇಂಡಸ್ಟ್ರಿಯಲ್ ಡಿಐಸಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅದರ ಜಂಟಿ ನಿರ್ದೇಶಕರು, ಕೈವಲ್ಯ ಮಠದ ಒಬ್ಬ ಆಡಳಿತ ಮಂಡಳಿಯಲ್ಲಿ ಅದರ ಟ್ರಸ್ಟಿಯೂ ಆಗಿಯೂ ಇರುವಂತಹ ಶ್ರೀಯುತ ಗೋಕುಲ್ ದಾಸ್ ನಾಯ್ಕರು ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ. ಕರ್ನಾಟಕ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ಶ್ರೀಯುತ ಉಪೇಂದ್ರ ಪ್ರಭು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳಲಿಕ್ಕಿದ್ದಾರೆ. ವಿಶೇಷವಾಗಿ ಮುಕುಂದ್ ನಾಯಕರ ಜೊತೆಗೆ ಅವರ ಜೂನಿಯರ್ ಆಗಿ ಅವರೊಟ್ಟಿಗೆ ಈ ಹಿಂದೂ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಇವತ್ತು ಭಾರತ ಪರಿಕ್ರಮದಿಂದ ದೇಶದಾದ್ಯಂತ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಶ್ರೀರಾಮ್ ಕಿದ್ಲಾಯರು ಮುಕುಂದ್ ನಾಯಕರ ನೆನಪನ್ನು ಮಾಡಿಕೊಳ್ಳಲಿಕ್ಕಿದ್ದಾರೆ. ಮುಕುಂದ್ ನಾಯಕರ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಒಟ್ಟು ಸಮಾಜದ ಒಂದು ಚಿತ್ರಣ ಕೊಡುವಂತಹ ಒಂದು ಸ್ಮರಣ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ಮುಂಬಯಿಯ RSP ಸಮಾಜದ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಜಿ ನಾಯಕ್ ಇವರು ಮಾಡಿಕೊಳ್ಳಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಯೋಜಕರಾದ ದಯಾನಂದ ನಾಯಕ್ ಕುಂಟಿಕಾನ, ಪ್ರಧಾನ ಕಾರ್ಯದರ್ಶಿ ಹರಿಪ್ರಸಾದ್ ಪುಂಡಕೈ, ಪುತ್ತೂರು ಬಾಲಾವಲಿಕರ್ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಜೊತೆ ಕಾರ್ಯದರ್ಶಿ ನಾರಾಯಣ್ ನಾಯಕ್, ನಿರ್ದೇಶಕ ಹರೀಶ್ ಬೋರ್ಕರ್ ಕತ್ತಲಖಾನ ಉಪಸ್ಥಿತರಿದ್ದರು.